ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಚಿತ್ತಾಕುಲ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇಂದು ಆಯ್ಕೆ. ಅಮೆರಿಕದಲ್ಲಿ ನೌಕರಿ, ಹೊನ್ನಾವರದ ಯುವತಿಗೆ 57 ಲಕ್ಷಕ್ಕೆ ಕತ್ತರಿ. ಕ್ರೀಮ್ಸ್ ಜಿಲ್ಲಾ ಕಾರಾಗೃಹ ನಡುವೆ 3 ಎಕರೆ 12 ಗುಂಟೆಯ ಕುತೂಹಲ, ಒತ್ತುವರಿ ಜಾಗದ ಜಂಟಿ ಸಮೀಕ್ಷೆ. ಕಾರವಾರದಲ್ಲಿ ಮೇಘಾ ಉದ್ಯಮಿ ಸಂತೆ. ಕೋವಿಡ್ ವ್ಯಾಕ್ಸಿನ್ ಅತ್ಯಂತ ಸುರಕ್ಷಿತ, ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ. ವಾರ್ತೆಗಳ ವಿವರ. ಚಿತ್ತಾಕುಲ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇಂದು ಆಯ್ಕೆ. ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಇಂದು ಆಯ್ಕೆಯಾಯಿತು. ಚಿತ್ತಾಕುಲ ಗ್ರಾಮ ಪಂಚಾಯತ್ನಲ್ಲಿ 36 ಸದಸ್ಯ ಸಂಖ್ಯಾಬಲ ಇದ್ದು, ಸ್ವತಂತ್ರ ಅಭ್ಯರ್ಥಿಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾದರು. ಅಧ್ಯಕ್ಷ ಉಪಾಧ್ಯಕ್ಷೆ ಆಯ್ಕೆಗಾಗಿ ಆಜಿ ಮಾಜಿ ಶಾಸಕರು ತನ್ನ ಮಡಿಲಿಗೆ ಒಯ್ಯಲು ತುಂಬಾ ಪ್ರಯತ್ನ ಮಾಡಿದರು. ಕೊನೆ ಗಳಿಗೆಯಲ್ಲಿ ಅಧ್ಯಕ್ಷೆಯಾಗಿ ಸ್ವಾತಿ ಸೂರತ್ ದೇಸಾಯಿ ಹಾಗೂ ಉಪಾಧ್ಯಕ್ಷೆಯಾಗಿ ರೀನಾ ರಾಜೇಶ್ ವಂಗಣ್ಕರ್ ಇವರು ಆಯ್ಕೆಯಾದರು. ಆಯ್ಕೆಯಾದ ಈ ಸ್ವತಂತ್ರ ಸದಸ್ಯರಿಗೆ ಶಾಸಕಿ ರೂಪಾಲಿ ನಾಯ್ಕರವರು ಭೇಟಿಯಾಗಿ ಶುಭ ಕೋರಿದರು. ಕೊನೆಗೂ ಚಿತ್ತಾಕುಲ ಗ್ರಾಮ ಪಂಚಾಯತ್ ಬಿಜೆಪಿ ಮಡಿಲಿಗೆ ಸೇರಿತು. सदाशिवगड ग्रामपंचायतींतल्यान हांव स्वाती सुरज देसाय अध्यक्ष म्हणून निवडून येयल्लें आसा आनी हितूंक आमी भरपूर त्रास काडले आसा. गेले फाटी 5 वर्सां आमकां खूब अन्याय जाल्ले आसा आनी ते अन्यायाचे न्याय दिवसाठी लोकांक न्याय दिवसाठी आमी रावल्ले आसात. देव म्हणलेलें नांव म्हूण घेवन हे लोकांनी शपथ घेवन जे खोटी शपथ घेयल्ली आसा तेमकां देवीन महामायेन दुर्गेमीन आज न्याय करून दाखयल्ले आसा. आपूण आसा आनी तुमकां जे अन्याय जाला तेजे आपूण तुमकां आज न्याय दिवन तुमकां भरपूर मतां बीन करून हाण घेवन आमकां तेमी सपोर्ट केला. तशें आमकां बाकी आमी इंडिपेंडंट जावन रावल्ले आसले, हांव आनी सुरज देसाय आनी आमगेलो ग्रूप. प्लस आमकां तितून भितर रुपाली मॅडम भरपूर सपोर्ट करून आमी आज जॉयंट आमी हे पंचायतीत अध्यक्ष जावन बीन जाल्ले आसा. हांव चित्ताकुला पंचायतीत उपाध्यक्ष म्हणून निवड येयल्ली आसा आनी म्हाका म्हागे मेंबरान निवड हाडले आनी म्हाका हांव तेमचे साठी खूब काम करतलें आनी हांव अशेंच हेजे कडेन खूब पंचायतींत हें करता घेतलें, इम्प्रूवमेंट करता घेतलें आनी हे सगळे गांवांत खूब अशी कितें उदकाचे तेजे सगळे हांव आनी जास्त हेज्यागिंत जास्त इम्प्रूवमेंट करता निवड येयल्ली आसा. ವದಂತಿಗಳಿಗೆ ಕಿವಿಗೊಡಬೇಡಿ, ಕೋವಿಡ್ ವ್ಯಾಕ್ಸಿನ್ ಅತ್ಯಂತ ಸುರಕ್ಷಿತ, ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ. ಕಾರವಾರ. ಇಂದು ಕ್ರೀಮ್ಸ್ ಕಾರವಾರಕ್ಕೆ ಭೇಟಿ ನೀಡಿ ಕೋವಿಡ್ ವ್ಯಾಕ್ಸಿನ್ ನೀಡುವ ಕಾರ್ಯವನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಹರೀಶ್ ಕುಮಾರ್ ಇವರು ತಾವು ಕೂಡ ಕೋವಿಡ್ ವ್ಯಾಕ್ಸಿನ್ ಪಡೆದುಕೊಳ್ಳುವ ಮೂಲಕ ಯಾವುದೇ ವದಂತಿಗಳನ್ನು ನಂಬದೆ ಎಲ್ಲಾ ಮುಂಚೂಣಿಯ ಕೋವಿಡ್ ವಾರಿಯರ್ಸ್ಗಳು ಕೋವಿಡ್ ಲಸಿಕೆಯನ್ನು ಸ್ವಯಂ ಪ್ರೇರಿತರಾಗಿ ಪಡೆದುಕೊಳ್ಳಬೇಕು ಸಂದೇಶವನ್ನು ನೀಡಿದರು. ಇದು ಅತ್ಯಂತ ಸುರಕ್ಷಿತವಾಗಿದ್ದು, ಕೆಲ ಸಣ್ಣ ಪುಟ್ಟ ಸಾಮಾನ್ಯ ಅಡ್ಡ ಪರಿಣಾಮಗಳು ಕೆಲವರಲ್ಲಿ ಕಂಡು ಬಂದರೂ ಸಹ ಇದರಲ್ಲಿ ಯಾವುದೇ ಅಪಾಯವಿಲ್ಲ ಎಂದು ಅಲ್ಲಿ ಲಸಿಕೆ ಪಡೆದುಕೊಳ್ಳಲು ಬಂದಿದ್ದ ಸಿಬ್ಬಂದಿಗಳಿಗೆ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳು ಕೂಡ ಲಸಿಕೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಅಲ್ಲಿ ಕ್ರೀಮ್ಸ್ ನಿರ್ದೇಶಕರು, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ಕ್ರೀಮ್ಸ್ನ ಬಹುತೇಕ ವೈದ್ಯರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳು ಲಸಿಕೆ ಪಡೆದುಕೊಳ್ಳುವುದನ್ನು ನೋಡಿ ಪ್ರೇರೇಪಿತರಾದ ಕ್ರೀಮ್ಸ್ನ ನಿರ್ದೇಶಕರಾದ ಡಾಕ್ಟರ್ ಗಜಾನನ್ ನಾಯ್ಕರವರು ತಾವು ಈ ಹಿಂದೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೂ ಕೂಡ ಲಸಿಕೆಯನ್ನು ಸ್ಥಳದಲ್ಲಿ ಪಡೆದುಕೊಂಡಿರುವುದು ವಿಶೇಷವಾಗಿತ್ತು. ಅಮೆರಿಕದಲ್ಲಿ ನೌಕರಿ, ಹೊನ್ನಾವರದ ಯುವತಿಗೆ 57 ಲಕ್ಷಕ್ಕೆ ಕತ್ತರಿ. ಕಾರವಾರ. ವಿದೇಶದಲ್ಲಿ ಉದ್ಯೋಗ ಮಾಡುವ ಕನಸು ಕಂಡಿದ್ದ ಯುವತಿಯೊಬ್ಬಳು ವಂಚಕರ ಮಾತನ್ನು ನಂಬಿ ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನೇತ್ರಾವತಿ 25 ವರ್ಷ ಹಣ ಕಳೆದುಕೊಂಡವರು. ನರ್ಸಿಂಗ್ ಕೋರ್ಸ್ ಅಧ್ಯಯನ ಮಾಡಿದ್ದ ಈಕೆ ಕೆಲವು ವರ್ಷ ಕೊಲ್ಲಿ ರಾಷ್ಟ್ರದಲ್ಲಿ ಉದ್ಯೋಗದಲ್ಲಿದ್ದರು. ಬಳಿಕ ತಮ್ಮೂರಿಗೆ ವಾಪಸ್ ಬಂದು ಬೇರೆ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರು. ಮತ್ತೆ ವಿದೇಶದಲ್ಲಿ ಉದ್ಯೋಗ ಮಾಡುವ ಆಕಾಂಕ್ಷೆ ಹೊಂದಿದ ಈಕೆಯ ಇಮೇಲ್ಗೆ ಅಪರಿಚಿತ ಮೇಲ್ ಸಂದೇಶ ಬಂದಿದೆ. ಇದನ್ನು ಗಮನಿಸಿದ ಈಕೆ ಅಪರಿಚಿತರ ಇಮೇಲ್ ಸಂದೇಶವನ್ನು ನಂಬಿ ಬರೋಬ್ಬರಿ 57.14 ಲಕ್ಷ ಕಳೆದುಕೊಂಡಿದ್ದಾರೆ.
ನೇತ್ರಾವತಿಯವರ ಇಮೇಲ್ ಖಾತೆಗೆ ಅಪರಿಚಿತರು ಕಳುಹಿಸಿದ್ದ ಸಂದೇಶದಲ್ಲಿ ಉದ್ಯೋಗಾವಕಾಶ ಹಾಗೂ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಯ ಉಲ್ಲೇಖವಿತ್ತು. ಅದಕ್ಕೆ ಕರೆ ಮಾಡಿದ ಯುವತಿ ತಮ್ಮ ಪರಿಚಯ ಹೇಳಿಕೊಂಡಿದ್ದರು. ಕರೆ ಸ್ವೀಕರಿಸಿದ್ದ ವಂಚಕರು ಯುವತಿಯ ವಾಟ್ಸಾಪ್ಗೆ ಪ್ರಶ್ನೆ ಪತ್ರಿಕೆಯೊಂದನ್ನು ಕಳುಹಿಸಿಕೊಟ್ಟು ಉತ್ತರಿಸುವಂತೆ ತಿಳಿಸಿದ್ದರು. ಈಕೆಗೆ ಉತ್ತರ ಪತ್ರಿಕೆ ತಲುಪಿದ ಬಳಿಕ ಆರೋಪಿಗಳು ಪಾಸ್ಪೋರ್ಟ್, ವೀಸಾ, ವೈದ್ಯಕೀಯ ಪ್ರಮಾಣ ಪತ್ರ, ನಿರಕ್ಷೇಪಣಾ ಪತ್ರ, ಆರೋಗ್ಯ ವಿಮೆ ಮುಂತಾದವುಗಳಿಗೆ ಶುಲ್ಕ ತೆರಿಗೆ ಪಾವತಿಸಲು ಹೇಳಿದ್ದರು. ಆರೋಪಿಗಳು ನೀಡಿದ್ದ ವಿವಿಧ ಬ್ಯಾಂಕ್ ಖಾತೆಗಳಿಗೆ 2020 ಆಗಸ್ಟ್ 13ರಿಂದ 2021 ಜನವರಿ 17 ತನಕ 57.14 ಲಕ್ಷ ಹಣ ಜಮೆ ಮಾಡಿದ್ದಾರೆ. ವಿದೇಶದಲ್ಲಿ ಉದ್ಯೋಗದ ಆಸೆಯಿಂದ ಈಕೆ ತಮ್ಮ ಸಂಪಾದನೆ, ಸಂಬಂಧಿಕರಲ್ಲಿ, ಪರಿಚಯಸ್ಥರಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ ಹಣ ಹೊಂದಿಸಿದ್ದರು. 6 ತಿಂಗಳ ಅವಧಿಯಲ್ಲಿ ಹಲವು ಬಾರಿ ಹಣ ಪಾವತಿಸಿದರೂ ನೇಮಕಾತಿ ಆದೇಶ ಬಂದಿರಲಿಲ್ಲ. ಈ ಬಗ್ಗೆ ಅವರು ನೀಡಿದ್ದ ದೂರವಾಣಿಗೆ ಸಂಪರ್ಕಿಸಿ ಕೇಳಿದರೆ ಸ್ಪಷ್ಟನೆಯಾಗಲಿ ಹಣ ಮರಳಿಸುವ ಬಗ್ಗೆಯಾಗಲಿ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇದರಿಂದ ತಾವು ಮೋಸ ಹೋಗಿದ್ದು ಅರಿವಿಗೆ ಬಂದಿದ್ದು ಕಾರವಾರದ ಸಿಇಎನ್ ಠಾಣೆಗೆ ಇಂದು ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಕಾರವಾರದಲ್ಲಿ ಮೇಘಾ ಉದ್ಯಮಿ ಸಂತೆ. ಕಾರವಾರದಲ್ಲಿ ರವೀನಾ ಟ್ಯಾಗೋರ್ ಬೀಚ್ನಲ್ಲಿ ಫೆಬ್ರವರಿ 11ರಿಂದ ಮೇಘಾ ಉದ್ಯಮಿ ಸಂತೆ ಪ್ರಾರಂಭಗೊಂಡಿದೆ. ಇದು ಫೆಬ್ರವರಿ 17ರವರೆಗೆ ಮುಂಜಾನೆ 10:30ರಿಂದ ರಾತ್ರಿ 9ರವರೆಗೆ ನಡೆಯುವುದು. ಸ್ಥಳೀಯರಿಂದ ತಯಾರಿಸಲ್ಪಟ್ಟ ವಿಶೇಷವಾದ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುವುದು. ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸ್ಥಳೀಯರಿಂದ ತಯಾರಿಸಿದ ವಸ್ತುಗಳನ್ನು ಖರೀದಿಸಿ ಹಾಗೂ ಸಣ್ಣ ಸಣ್ಣ ಉದ್ಯಮಗಳನ್ನು ಪ್ರೋತ್ಸಾಹಿಸಿ. ಕ್ರಿಮ್ಸ್ ಜಿಲ್ಲಾ ಕಾರಾಗೃಹ ನಡುವೆ 3 ಎಕರೆ 12 ಗುಂಟೆಯ ಕುತೂಹಲ, ಒತ್ತುವರಿ ಜಾಗದ ಜಂಟಿ ಸಮೀಕ್ಷೆ. ಕಾರವಾರ ಇಲ್ಲಿನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 450 ಹಾಸಿಗೆಗಳ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿದೆ. ಆದರೆ ಜಿಲ್ಲಾ ಕಾರಾಗೃಹ ಮತ್ತು ಕ್ರಿಮ್ಸ್ ಆಡಳಿತ ಮಂಡಳಿಗಳು ತಮ್ಮ ಜಮೀನು ಒತ್ತುವರಿಯಾಗಿದೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದು ಜಂಟಿ ಸರ್ವೆ ಮಾಡಲಾಗಿದೆ. ಒಟ್ಟು 17 ಎಕರೆ 14 ಗುಂಟೆ ವಿಸ್ತೀರ್ಣದಲ್ಲಿರುವ ಜಿಲ್ಲಾ ಕಾರಾಗೃಹದ ಜಾಗದಲ್ಲಿ 3 ಎಕರೆ 12 ಗುಂಟೆಯಷ್ಟನ್ನು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಒತ್ತುವರಿ ಮಾಡಿಕೊಂಡಿದೆ. ಅದೇ ಜಾಗದಲ್ಲಿ ಕ್ರಿಮ್ಸ್ ಸಿಬ್ಬಂದಿಯ ವಸತಿ ಗೃಹ ಮುಂತಾದ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಕಾರಾಗೃಹ ಇಲಾಖೆಯು ಈ ಹಿಂದೆ ಸರ್ವೆ ಮಾಡಿಸಿದಾಗ ಒತ್ತುವರಿಯಾಗಿರುವುದು ದೃಢಪಟ್ಟಿತ್ತು. ಅಲ್ಲದೆ ಅದರ ವರದಿಯನ್ನು ಸರ್ವೆ ಇಲಾಖೆಯು ಕಾರಾಗೃಹ ಇಲಾಖೆಗೆ ಈಗಾಗಲೇ ಸಲ್ಲಿಸಿದೆ. ಅದರ ಆಧಾರದಲ್ಲಿ ಒತ್ತುವರಿಯಾದ ಜಮೀನಿನಲ್ಲಿರುವ ಕಟ್ಟಡಗಳನ್ನು ತೆರವು ಮಾಡಬೇಕು, ಬಳಿಕ ಜಮೀನನ್ನು ವಶಕ್ಕೆ ಪಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಇಲಾಖೆಯ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಕ್ರಿಮ್ಸ್ ಆಡಳಿತ ಮಂಡಳಿಯು ತನ್ನ ಜಾಗವೇ ಒತ್ತುವರಿಯಾಗಿದೆ ಎಂದು ಪ್ರತಿಪಾದಿಸಿದ್ದರಿಂದ ಜಂಟಿ ಸರ್ವೆ ಹಮ್ಮಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದ್ದರು. ಅದರಂತೆ ಬುಧವಾರ ಜಂಟಿ ಸರ್ವೆ ನಡೆದಿದ್ದು ಈ ವಾರದಲ್ಲಿ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.